ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಪೋಳೂರು ಉರುವ ಮಾರಿಗುಡಿ ಇಲ್ಲಿಯ ಮಾರಿ ಪೂಜೆಯ ವಿಶೇಷ ಸಂಚಿಕೆಯೊಂದಿಗೆ ತಮ್ಮ ಮುಂದೆ. ಸ್ನೇಹಿತರೆ, ಉರುವ ಮಾರಿಯಮ್ಮ ದೇವಸ್ಥಾನವು ಮಂಗಳೂರು ನಗರದ ಮಂಗಳಾದೇವಿ ದೇವಸ್ಥಾನದಿಂದ ಸರಿಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಮುಖ್ಯ ದೇವತೆಯೇ ಶ್ರೀ ಮಾರಿಯಮ್ಮ. ಈ ದೇವಸ್ಥಾನವನ್ನು ಸುಮಾರು 800 ವರ್ಷಗಳ ಹಿಂದೆ ಮೊಗವೀರ ಸಮುದಾಯವು ದೇವಿಗೆ ಸಮರ್ಪಿತ ದೇವತೆಗಾಗಿ ನಿರ್ಮಿಸಿದೆ ಎನ್ನಲಾಗಿದೆ. ಮಾರಿಯಮ್ಮ ಮತ್ತು ಮಂಗಳಾದೇವಿ ಸಹೋದರಿಯರು ಎಂದು ನಂಬಲಾಗಿದೆ. ಮಾರಿಯಮ್ಮನನ್ನು ಸಂಪತ್ತು ಮತ್ತು ರಕ್ಷಣೆಯ ದೇವತೆ ಎಂದೂ ಕೂಡ ಕರೆಯಲಾಗುತ್ತದೆ. ವಾರ್ಷಿಕ ಮಾರಿ ಪೂಜೆ ಮತ್ತು ದಸರಾ ಇಲ್ಲಿ ಆಚರಿಸಲಾಗುವ ಮುಖ್ಯ ಹಬ್ಬವಾಗಿದೆ. ಉರುವ ಮಾರಿಯಮ್ಮ ದೇವಸ್ಥಾನದ ಇತಿಹಾಸ. ಶ್ರೀ ಮಾರಿಯಮ್ಮ ದೇವಿಯ ಇತಿಹಾಸವು ಸುಮಾರು 800 ವರ್ಷಗಳ ಹಿಂದಿನದು. ಪ್ರಾಚೀನ ಜಾನಪದ ಕಥೆಗಳು ಮತ್ತು ಪೂರ್ವಜರ ಹೇಳಿಕೆಯ ಪ್ರಕಾರ ಪ್ರಾಚೀನ ಕರ್ನಾಟಕದ ಮೊಗವೀರ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಚುಲ್ಲಿಗುರಿಕಾರ ಕುಟುಂಬದ ವ್ಯಕ್ತಿಯೊಬ್ಬರು ವ್ಯವಹಾರದ ನಿಮಿತ್ತ ಘಾಟ್ ಪ್ರದೇಶಕ್ಕೆ ಅಂದರೆ ಘಟ್ಟದ ಪ್ರದೇಶಕ್ಕೆ ಹೋಗಿದ್ದರು. ಮನೆಗೆ ಹಿಂತಿರುಗುವಾಗ ಯಾವುದೋ ದೈವಿಕ ಶಕ್ತಿ ತನ್ನನ್ನು ಹಿಂಬಾಲಿಸುತ್ತಿದೆ ಎಂದು ಅವರ ಅರಿವಿಗೆ ಬಂದಾಗ ಆವೇಶ ಅಂದರೆ ದೇವತೆ ಮಾನವ ದೇಹವನ್ನು ಪ್ರವೇಶಿಸಿ ಅವನ ಮೂಲಕ ಮಾತನಾಡುವ ಒಂದು ರೀತಿಯ ಭ್ರಮೆಯಲ್ಲಿ ತನ್ನ ದೇಹವು ನಡುಗಲು ಆರಂಭಿಸಿತು ಎಂದು ಅವರು ಭಾವಿಸಿದರು. ನಂತರ ದೇವರು ಅವಳನ್ನು ತನ್ನೊಂದಿಗೆ ವಾಸಿಸುವ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದಂತೆ ಅವರಿಗೆ ಅನಿಸಿತು ಎನ್ನಲಾಗುತ್ತದೆ. ನಂತರ ಅವನು ಉರುವ ತಲುಪಿ ಈ ದೇವಿಗೆ ಒಂದು ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು. ಅನಾದಿ ಕಾಲದಿಂದಲೂ ಸಮುದ್ರದಲ್ಲಿ ಮೀನುಗಳ ಕೊರತೆ ಅಥವಾ ಯಾವುದೇ ಬಿಕ್ಕಟ್ಟು ಎದುರಾದಾಗಲೆಲ್ಲ 7 ಪರಗಣಗಳ ಎಲ್ಲ ಗ್ರಾಮಸ್ಥರು ಯೋಗೆಟ್ಟುವಿನಲ್ಲಿ ಭೇಟಿಯಾಗಿ ಇಡೀ ದಿನ ದೇವಿಯನ್ನು ಪ್ರಾರ್ಥಿಸಿದರು ಮತ್ತು ಅದ್ಭುತವಾಗಿ ಮರುದಿನವೇ ಅವರಿಗೆ ಸಮುದ್ರದಲ್ಲಿ ಮೀನುಗಳ ಸಮೃದ್ಧ ಬೆಳೆ ದೊರೆಯಿತು ಎನ್ನಲಾಗುತ್ತದೆ. ಈ ನಂಬಿಕೆಯನ್ನು ಬೆಂಬಲಿಸಲು ಅವರ ಬಳಿ ಸಾಕಷ್ಟು ಪುರಾವೆಗಳು ಇಂದಿಗೂ ಇವೆ. ಉದಾಹರಣೆಗೆ, ಸಮುದ್ರವು ಪ್ರಕ್ಷುಬ್ಧವಾಗಿ ಮೀನುಗಾರಿಕೆಗೆ ಇಳಿಯಲು ಸಾಧ್ಯವಾಗದಿದ್ದಾಗ ಮೀನುಗಾರ ಸಮುದಾಯ ಮಾರಿಯಮ್ಮ ದೇವಿಯನ್ನು ಪ್ರಾರ್ಥಿಸುತ್ತಿದ್ದರು ಮತ್ತು ಅದ್ಭುತವಾಗಿ ಅವಳು ತನ್ನ ಭಕ್ತರನ್ನು ಆಶೀರ್ವಾದಿಸುತ್ತಿದ್ದಳು ಮತ್ತು ಉಬ್ಬರವಿಳಿತದ ಅಲೆಗಳು ಸಮುದ್ರಕ್ಕೆ ಹಿಂತಿರುಗಿ ನೀರನ್ನು ಶಾಂತಗೊಳಿಸುತ್ತಿದ್ದವು. ಸಮುದ್ರಗಳನ್ನು ಅಪ್ಪಳಿಸುವ ಭಾರೀ ಮಳೆಯ ಸಮುದ್ರದಲ್ಲಿಯೂ ಸಹ ಮೀನುಗಾರರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸಮುದ್ರಕ್ಕೆ ಹಾರುತ್ತಿದ್ದರು. ಅಂದರೆ ಮೀನುಗಾರಿಕೆಗೆ ಸಮುದ್ರಕ್ಕೆ ಅವರು ಇಳಿಯುತ್ತಿದ್ದರು. ದೇವಿ ಮಾರಿಯಮ್ಮ ಯಾವುದೇ ಅಪಘಾತ ಅವಘಡ ಸಂಭವಿಸದಂತೆ ತಮ್ಮನ್ನು ರಕ್ಷಿಸುತ್ತಾಳೆ ಮತ್ತು ಈ ಮೂಲಕ ಇಡೀ ಮೊಗವೀರ ಸಮಾಜಕ್ಕೆ ರಕ್ಷಣೆಯನ್ನು ನೀಡುತ್ತಾಳೆ ಎನ್ನಲಾಗುತ್ತದೆ. ಆದ್ದರಿಂದ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಮೊಗವೀರ ಸಮಾಜವು ಮಾರಿಯಮ್ಮ ದೇವಿಯ ಪಾದಗಳಿಗೆ ಎಲ್ಲವನ್ನು ತ್ಯಾಗ ಮಾಡಿದೆ. ಇದಕ್ಕೆ ಪುರಾವೆಯಾಗಿ ಶ್ರೀದೇವಿ ಮಾರಿಯಮ್ಮ ಚುಲ್ಲಿ ಕುಟುಂಬಕ್ಕೆ ಯಾವುದೇ ಸೂತಕಗಳು ಇದ್ದರೂ ಸಹ ದೇವಾಲಯದ ಎಲ್ಲ ಧಾರ್ಮಿಕ ಸಮಾರಂಭಗಳು ಮತ್ತು ಆಚರಣೆಗಳಲ್ಲಿ ಭಾಗವಹಿಸಲು ಮತ್ತು ನಿರ್ವಹಿಸಲು ಆದೇಶಿಸಿದ್ದಾರೆ. ಇಂದಿಗೂ ಸಹ ಎಲ್ಲ ಧಾರ್ಮಿಕ ಸಮಾರಂಭಗಳನ್ನು 7 ಪಟ್ಟಣಗಳ ಮೊಗವೀರರು ಒಂದರ ನಂತರ ಒಂದರಂತೆ ವಾರ್ಷಿಕವಾಗಿ ಆಚರಿಸಿಕೊಂಡು ಬರುವಂಥದ್ದು ಇಲ್ಲಿಯ ವಿಶೇಷ. ಸ್ನೇಹಿತರೆ, ಇಲ್ಲಿ ಅಂದರೆ ಈಗಲೂ ಪೂಜೆ ಮಾಡುವಂಥವರು ಕುಂಬಾರ ಸಮುದಾಯದ ಜನರು. ದೇವಿ ಅಂದರೆ ಮಾರಿಯಮ್ಮನ ಪೂಜೆಯನ್ನು ಮಾಡುವಂಥವರು ಕುಂಬಾರ ಸಮುದಾಯದ ಜನರಿಂದ ಇಲ್ಲಿ ಮಾರಿಯಮ್ಮನಿಗೆ ಪೂಜೆ ಆಗುವಂಥದ್ದು. ಮತ್ತು ಈ ಜಾಗ ಕೂಡ ಕುಂಬಾರ ಅಂದರೆ ಮಾರಿಯಮ್ಮ ನೆಲೆ ನಿಂತಹ ಜಾಗ ಕೂಡ ಇದು ಕುಂಬಾರ ಸಮುದಾಯಕ್ಕೆ ಸೇರಿರುವಂತಹ ಪಂಗಡದವರ ಜಾಗದಲ್ಲೇ ಮಾರಿಯಮ್ಮ ನೆಲೆ ನಿಂತಿರುವಂಥದ್ದು. ಇಲ್ಲಿನ ವಾರ್ಷಿಕ ಮಾರಿಯಮ್ಮನ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೆಯುವಂಥದ್ದು. ನಮಗೆ ತುಂಬ ಹತ್ತಿರ ಉರುವ ಮಾರಿಯಮ್ಮ ದೇವಸ್ಥಾನ. ಹಾಗಾಗಿ ನಾವು ಎಷ್ಟು ದಿನ ಅಂದರೆ ಮೊದಲಿನ ಆರಂಭ ದಿನ ಕೊನೆಯ ದಿನ ಕೂಡ ನಾವು ಹೋಗ್ತಾ ಇರ್ತೇವೆ. ತುಂಬ ಅಂಗಡಿಗಳು, ತುಂಬ ಜನರು ಸೇರುವಂತಹ ಜಾಗ ಉರುವ ಮಾರಿಯಮ್ಮನ ಮಾರಿ ಪೂಜೆಯ ಸಮಯದಲ್ಲಿ ತುಂಬ ಜನ ಸೇರ್ತಾರೆ. ಇಂದಿಗೂ ಕುಂಬಾರರು ಮಾಡಿದಂತಹ ಮಡಿಕೆಯಿಂದಲೇ ಹಾಲುಕ್ಕಿಸುವಂತಹ ಕ್ರಮ ಕೂಡ ಮಾರಿಗುಡಿಯಲ್ಲಿ ನಡೆಯುವಂಥದ್ದು ಇಂದಿಗೂ ನಾವು ಕಾಣಬಹುದು. ಇಲ್ಲಿ ಅಂದರೆ ಹಾಲುಕ್ಕಿಸುವಂಥದ್ದು ಕುಂಬಾರರು ಮಾಡಿದಂತಹ ಮಡಿಕೆಯಲ್ಲಿ ಹಾಲುಕ್ಕಿಸುವಂತಹ ಪದ್ಧತಿ ಇಂದಿಗೂ ಉರುವ ಮಾರಿಗುಡಿಯಲ್ಲಿ ಇರುವಂಥದ್ದು.
ಮಾರಿಯಮ್ಮನ ದೇವಸ್ಥಾನದ ಪ್ರಾಂಗಣದ ಜಾತ್ರೆ ಮಾತ್ರ ಅಲ್ಲ, ಹೊರಗಡೆ ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು ಇಲ್ಲಿನ ವಿಶೇಷ. ಊರ ಮಾತ್ರವಲ್ಲದೆ ಪರವೂರ ಭಕ್ತಾದಿಗಳು ಕೂಡ ಇಲ್ಲಿಗೆ ಬರುವಂಥದ್ದು ನಾವಿಲ್ಲಿ ಕಾಣಬಹುದು. ದೀಪಾವಳಿ ನಮಗೆ ಉರುವಮಾರಿ ಗುಡಿ ತುಂಬ ಹತ್ತಿರ, ತುಂಬ ಅಂದರೆ ತುಂಬ ಹತ್ತಿರ. ಇಲ್ಲಿ ಮಂಗಳವಾರ ಮಾರಿ ಪೂಜೆ ಆದರೆ ಬುಧವಾರ ನಮಗೆ ಊರಿನ ಎಲ್ಲ ಗ್ರಾಮಗಳಿಗೆ ಊಟ ಇರ್ತದೆ. ಅಂದರೆ ನಾವು ಮನೆಯಲ್ಲಿ ನಾನ್ ವೆಜ್ ಊಟ ಮಾಡುವಂಥದ್ದು ಇದೊಂದು. ಅಂದರೆ ಮಾರಿ ಪೂಜೆ ಅಂದರೆ ಹಾಗೆ ದೇವರಿಗೆ ಮಾರಿ ಹಬ್ಬ ಆಚರಿಸಿ ಆಮೇಲೆ ಬುಧವಾರದ ದಿನ ನಾವು ಪ್ರತಿಯೊಂದು ಮನೆಯಲ್ಲಿ ಕೂಡ ಕೋಳಿ ಊಟವನ್ನು ಮಾಡುವಂಥದ್ದು. ಗೆಸ್ಟ್ ಅಂದರೆ ಅತಿಥಿಗಳು ಬೇರೆ ಬೇರೆ ನೆಂಟರೆಲ್ಲ ಬರುವಂಥದ್ದು ಕೂಡ ಇದೆ ನಮಗೆ. ಉರುವ ಮಾರಿಗುಡಿ ಇರುವಂಥದ್ದು ನಮಗೆ ಇದು ಲೇಡಿಲ್, ನಾವು ಬಸ್ಸಲ್ಲಿ ಬಂದರೆ ಲೇಡಿಲ್ನಲ್ಲಿ ಇಳಿದರೆ ನಮಗೆ ಸ್ವಲ್ಪ ನಡಲಿಕ್ಕಿರುವಂಥದ್ದು, ಇಲ್ಲಾಂದರೆ ರಿಕ್ಷಾದವ್ರ ಹತ್ರ ಹೇಳಿದರೆ ಅವರು ಕೂಡ ಕರ್ಕೊಂಡು ಬರ್ತಾರೆ. ಸ್ನೇಹಿತರೆ, ಖಂಡಿತವಾಗ್ಲೂ ಉರುವ ಮಾರಿಗುಡಿಗೆ ಒಮ್ಮೆ ತಾವೆಲ್ಲರೂ ಬನ್ನಿ. ಸ್ನೇಹಿತರೆ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಯಾಕೆಂದರೆ ತುಳುನಾಡಿನ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ, ಬೇರೆ ಬೇರೆ ದೈವಗಳ ಬಗ್ಗೆ, ಬೇರೆ ಬೇರೆ ದೈವಾರಾಧನೆಯ ಬಗ್ಗೆ ಎಲ್ಲರಿಗೂ ತಿಳಿಯಬೇಕೆಂಬುದು ಕವೀಸ್ ಕಿಚನ್ ಕುಡ್ಲದ ಒಂದು ಒಳ್ಳೆಯ ಆಶಯ. ಸ್ನೇಹಿತರೆ, ಇಲ್ಲಿ ಕಳೆದ ವರ್ಷ ಬ್ರಹ್ಮಕಲಶ ಕೂಡ ತುಂಬ ಅದ್ದೂರಿಯಿಂದ ನಡೆದಿರುವಂಥದ್ದು. ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಜನ ಬರುವಂಥದ್ದು. ಇಲ್ಲಿ ವರ್ಷಂಪ್ರತಿ ಅಂದರೆ ಮಾರಿ ಪೂಜೆಯ ಸಂದರ್ಭದಲ್ಲಿ ಚಂಡಿಕಾ ಹೋಮ ಕೂಡ ನಡೆಯುವಂಥದ್ದು. ಎಲ್ಲ ಕಡೆಯಿಂದ ಜನ ಬರ್ತಾರೆ ಇಲ್ಲಿಗೆ. ಇಲ್ಲಿ ಚಂಡಿಕಾ ಹೋಮ ನಡೆದ ನಂತರ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯುವಂಥದ್ದು. ಇದಕ್ಕೆ ಸುಮಾರು ಕಡೆಯಿಂದ ಜನ ಸೇರ್ತಾರೆ. ಆಮೇಲೆ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿನಿತ್ಯ ವಾರದ 2 ದಿನ ಅನ್ನ ಸಂತರ್ಪಣೆ ಕೂಡ ನಡೆಯುವಂಥದ್ದು. ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ನಡೆಯುವಂಥದ್ದು. ಸ್ನೇಹಿತರೆ, ಉರುವ ಮಾರಿಯಮ್ಮನ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಲಿಂಕ್ ಹಾಕಿರ್ತೇನೆ. ಆ ಲಿಂಕಲ್ಲಿ ಹೀಗೂ ಉಂಟೆ, ಅಂದರೆ TV9ನಲ್ಲಿ ಬರುವಂತಹ ಹೀಗೂ ಉಂಟೆ ಎಂಬ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತದೆ. ಹಾಗಾಗಿ ನಾನು ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಯಾರಿಗೆಲ್ಲ ಇಲ್ಲಿನ ಬಗ್ಗೆ ವಿಶೇಷ ಇನ್ನೂ ತಿಳ್ಕೊಳ್ಬೇಕು ಅವರು ಆ ಸಂಚಿಕೆಯಲ್ಲಿ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.